प्रसन्नवदनं ध्याये सर्वविघ्नोपशान्तये अभीप्सितार्थसिद्ध्यर्थं कुजतो यस्वरासुरैः सर्वविघ्नहरस्तस्मै गणाधिपतये नमः। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोस्तुते। सर्वदा सर्वकारेषु नास्ते श्याममङ्गलम् येषां हृदिस्थो भगवान् मङ्गलायतनोवरिः तदेव लग्नं सुदिनं तदेव ताराबलं चन्द्रबलं तदेव विद्याबलं देवबलं तदेव लक्ष्मीपदे दैवयो स्मरामि। यत्र योगेश्वर कृष्णो यत्र पार्थो धनुर्धरः तत्र श्रीविजयोर्भवते ध्रुवाणि तैर्मम। सर्वेष्वारम्भकारेषु त्रयश्री भुवनेश्वराः देवादिशन्तु नः सिद्धिब्रह्मेशा न जनार्दन। ॐ श्रीलक्ष्मीनारायणाभ्यां नमः। ब्रह्मा सरस्वतीभ्यां नमः। वायुभारतीभ्यां नमः। उमामहेश्वराभ्यां नमः। सचे पुरन्दराभ्यां नमः। वशिष्ठारुदिभ्यां नमः। दुर्गायै नमः। क्षेत्रपालाय नमः। वास्तुवरुणाय नमः। त्र्यम्बकाय नमः। अभयंकराय नमः। मातापितृभ्यो नमः। इष्टदेवताभ्यो नमः। कुलदेवताभ्यो नमः। ग्रामादिदेवताभ्यो नमः। स्थानादिदेवताभ्यो नमः। सर्वेभ्यो देवेभ्यो नमः। सर्वेभ्यो गुरुभ्यो नमः। सर्वेभ्यो ब्राह्मणेभ्यो नमो नमः। प्रारंभकाले निर्विघ्नमस्तु शुभं शोभनमस्तु। इष्टदेवताः कुलदेवताः सुप्रसन्ना वरदा भवन्तु। ओम कल्याणाद्भुतगात्राय कामितार्थप्रदायिने श्रीमद्वेंकटनाथाय श्रीनिवासाय ते नमः। कृष्णाय वासुदेवाय हरे परमात्मने प्रणतक्लेशनाशाय गोविन्दाय नमो नमः। हस्तद्वयेन कमले धारयन्तीं स्वलीलया हारणोपुरसंयुक्तां लक्ष्मी देवी विविन्दे। तत्पुरुषाय विद्महे महादेवाय धीमहि तन्नो रुद्र प्रचोदयात्। सर्वस्वरूपे सर्वेशे सर्वशक्ति समन्विते भयभ्यस्त्राय नमो देवी दुर्गे देवी नमोस्तुते। ब्रह्मा मुरारिस्त्रिपुरान्तकारी भानुशशि भूमिस्तोपुतश्च गुरुश्च शुक्र शनिराव केतवः कुर्वन् सर्वे मम सुप्रभातं। वक्रतुण्ड महाकाय कोटि सूर्य समप्रभ निर्व्यक्पतिः आचार्य श्रीमदाचार्य सन्तु मे जन्म जन्मनि। ಸ್ವಾಮಿ ಪರಮಾತ್ಮ ಇವತ್ತಿನ ದಿವಸ ನಮ್ಮ ಬಾಲಕೃಷ್ಣ ಮಂದಿರದಲ್ಲಿ ಪ್ರತಿ ವರ್ಷ ಸಹ ಮಹಿಳಾ ವೃಂದದವರೆಲ್ಲ ಒಟ್ಟುಗೂಡಿಕೊಂಡು ವರಮಹಾಲಕ್ಷ್ಮಿ ಪೂಜೆಯನ್ನು ಭಕ್ತಿ ಶ್ರದ್ಧೆಯಿಂದ ಎಲ್ಲ ಪೂಜೆ ಮಾಡ್ತಾ ಇದ್ದೀರಿ. ಅದರಂತೆ ಇವತ್ತಿನ ದಿವಸ 25ನೇ ವರ್ಷದ ಈ ವರಮಹಾಲಕ್ಷ್ಮಿ ಪೂಜೆ. ಅದಲ್ಲದೆ ಇಲ್ಲಿಯ ಧಾರ್ಮಿಕ ಆಡಳಿತ ಜನರೆಲ್ಲ ಒಟ್ಟುಗೂಡಿಕೊಂಡು ಅರ್ಚಕರು ಹಾಗೂ ಬಂಧು ಬಾಂಧವ ಇಷ್ಟ ಮಿತ್ರರು ಭಟ್ರ ಸಮೇತ ಇದ್ದು ಇವತ್ತಿನ ದಿವಸ ಈ ವರಮಹಾಲಕ್ಷ್ಮಿ ಪೂಜೆ ಮಾಡೋದು ಅಂತೇಳಿ ಸಂಕಲ್ಪ ಮಾಡಿದ್ದೇವೆ. ಅದಲ್ಲದೆ ಈ ಶ್ರಾವಣ ಮಾಸದಲ್ಲಿ ಬರುವಂತಹ ಆ ಹುಣ್ಣಿಮೆಯ ಮುಂಚಿನ ದಿವಸ ಅಂದರೆ ಹತ್ತಿರದಲ್ಲಿರುವಂತಹ ಆ ಶುಕ್ರವಾರ ಈ ವರಮಹಾಲಕ್ಷ್ಮಿ ಪೂಜೆ ಮಾಡೋದು. ಅದಲ್ಲದೆ ಈ ವರಮಹಾಲಕ್ಷ್ಮಿ ಅವಳೇ ಬಂದು ಆ ಚಾರುಮತಿಗೆ ಸ್ವಪ್ನದಲ್ಲಿ ಬಂದು ನಿನಗೆ ಏನು ಬೇಕಾ ಅದು ನಾನು ಕೊಡ್ತೇನೆ, ವರಲಕ್ಷ್ಮಿಯಾಗಿ ಬಂದಿದ್ದೇನೆ, ಏನು ಬೇಕಾದರೂ ಕೇಳಮ್ಮ ಅಂಥೇಳಿ ಆ ಸೌಮಾಂಗಲ್ಯ ಒಂದು ಹೆಂಗಸಿಗೆ ಅವರು ಸ್ವಪ್ನದಲ್ಲಿ ಬಂದು ಅವರಿಗೆ ಈ ಪೂಜೆಯನ್ನು ಹೇಳಿದ್ದು. ಅದು ಶಿವಪಾರ್ವತಿಯ ಸಂವಾದದಲ್ಲಿ ಬಂದದ್ದು ಅಂತ ಹೇಳುವಾಗ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ, ಅಲ್ಲಿ ಮಹಾಲಕ್ಷ್ಮಿ ಅಂತ ಹೇಳುವಾಗ ವರಮಹಾಲಕ್ಷ್ಮಿ ಅಂತ ಹೇಳುವಾಗ ಇಂಥ ಒಂದು ಸ್ಥಳದಲ್ಲಿ ಈ ಪೂಜೆ ಮಾಡುವಂಥದ್ದು ಭಾರಿ ಒಳ್ಳೆಯದು ಮಾತ್ರ ಅಲ್ಲ, ಇದು ಖಂಡಿತ ಈ ದೇವರ ಪೂರ್ಣಾನುಗ್ರಹ ಇಲ್ಲಿ ಯಾವಾಗಲೂ ಇರ್ತದೆ ಅಂತ ಹೇಳುವಾಗ ಇವತ್ತಿನ ದಿವಸ ಈ ಪೂಜೆಗೋಸ್ಕರವಾಗಿ ಪ್ರಥಮತಃ ಇಲ್ಲಿಯ ಶ್ರೀ ಬಾಲಕೃಷ್ಣ ದೇವರನ್ನು ಹಾಗೂ ಲಕ್ಷ್ಮಿಯನ್ನು, ಆ ಮಹಾಗಣಪತಿಯನ್ನು, ಅಯ್ಯಪ್ಪ ಸ್ವಾಮಿಯನ್ನು, ಅದಲ್ಲದೆ ತಿರುಪತಿ ವೆಂಕಟರಮಣ ದೇವರನ್ನು, ಇಲ್ಲಿಯ ಸ್ಥಾನಾಧಿಪತಿ ಇಲ್ಲಿ ಗ್ರಾಮ ದೇವರು ಸೋಮನಾಥ ದೇವರನ್ನು, ಮಲಯಾಳ ಚಾಮುಂಡಿ ದೇವಿಯನ್ನು ಹಾಗೂ ಪರಿಸರದ ಎಲ್ಲ ದೇವರುಗಳನ್ನು, ತಾವು ಮನೆಯಲ್ಲಿ ಆರಾಧನೆ ಕೊಂಡು ಬರುವಂತಹ ಕುಲದೇವರನ್ನು, ಇಷ್ಟದೇವರನ್ನು, ಗ್ರಾಮ ದೇವರನ್ನು ಸ್ಮರಣೆ ಮಾಡಿಕೊಂಡು ತುಳಸಿ ಮಾತೆಯನ್ನು ಹಾಗೂ ಮನೆಯಲ್ಲಿದ್ದಂತಹ ಸಮಸ್ತ ಕುಟುಂಬದ ನಾಗ ದೈವಾದಿಗಳನ್ನೆಲ್ಲ ಸ್ಮರಣೆ ಮಾಡಿಕೊಂಡು ಹಿರಿಯರನ್ನು ಪ್ರಾರ್ಥಿಸಿ ಇವತ್ತಿನ ದಿವಸ
ಈ ಮಹಾಜನರು ಇದ್ದು ಇಲ್ಲಿ ಶ್ರದ್ಧೆಯಿಂದ ಪ್ರಾರ್ಥನಾ ಪೂರ್ವವಾಗಿ ಪ್ರಥಮತಃ ಗುರು ಗಣಪತಿ ಪೂಜೆ ಮಾಡಿಕೊಂಡು ಸ್ಥಳ ಶುದ್ಧಿಗೋಸ್ಕರ ಪುಣ್ಯಾರ್ಚನೆ ಹಾಕಿ ತದನಂತರ ಕಲ್ಪೋಕ್ತ ಪೂಜೆ ಮಾಡ್ತೇವೆ. ತದನಂತರ ಹೆಂಗಸರಿಂದ ಸೌಮಾಂಗಲ್ಯರಿಂದ ಕುಂಕುಮಾರ್ಜನೆ ಹಾಗೂ ಅಷ್ಟೋತ್ತರ ಪೂಜೆ ಮಾಡಿಕೊಂಡು ಕಥಾಶ್ರವಣ ಮಾಡಿಕೊಂಡು ದೇವರಿಗೆ ನೈವೇದ್ಯ ಮಹಾಮಂಗಳಾರತಿಯಾಗಿ ಪ್ರಸಾದ ವಿತರಣೆ ಆಗಿ ಭೋಜನ ಆಗಿ ಮನೆಗೆ ಹೋಗುವವರೆಗೂ ಈ ಕಾರ್ಯಕ್ರಮ ಭಾರಿ ವೈಭವದಿಂದ ಒಳ್ಳೆಯ ರೀತಿಯಿಂದ ಆಗುವಾಗೆ ಅನುಗ್ರಹಿಸಬೇಕು. ಆ ಪರಮಾತ್ಮನು ಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ನಮ್ಮ ದೇವರ ಪೂರ್ಣಾನುಗ್ರಹದಿಂದ ವರಮಹಾಲಕ್ಷ್ಮಿ ಪೂಜೆ ಮಾಡುವಂತಹ ಭಾಗ್ಯ ಇಲ್ಲಿ ಒಂದು ಸಿಕ್ಕಿದೆ. ಇಲ್ಲಿ ಅಂದರೆ ಅಂತಿಂಥ ಪೂಜೆಯಲ್ಲ, ಇಲ್ಲಿ ಅಂದರೆ ಆ ವರಮಹಾಲಕ್ಷ್ಮಿ ಸಾಹಿತ್ಯವಾಗಿ ಇಲ್ಲಿ ಬಂದು ನಿಂತಿದ್ದಾಳೆ ಅಂತ ಹೇಳುವಾಗ ಆ ಸನ್ನಿಧಾನದಲ್ಲಿ ಈಗ ಎಂಥ ಒಂದು ಕೃಷ್ಣನ ಭಜನೆ ಹೇಳಿದ್ದು, ಎಂಥ ಒಂದು ಲಕ್ಷ್ಮಿಯ ಭಜನೆ ಹೇಳಿದ್ದು. ಪರಮಾತ್ಮನ ಕುಣಿತಾ ಇದ್ದಾನೆ ಕೃಷ್ಣ, ಮಾಲೆ ಕೆಳಗೆ ಬೀಳ್ತಾ ಉಂಟು ಅಂತ ಹೇಳುವಾಗ ಆ ಪರಮಾತ್ಮನ ಅನುಗ್ರಹ ಯಾವಾಗಲೂ ತಮ್ಮ ಮೇಲೆ ಇರಬೇಕು. ಈ ಸ್ಥಳದ ಈ ಜವಾಬ್ದಾರಿ ತಗೊಂಡಂತಹ ಈ ಧರ್ಮದರ್ಶಿಗಳು ಎಲ್ರಿಗೂ ಸಕಲ ಮನೋಭಿಷ್ಟ ಸಿದ್ಧಿ ಆಗಬೇಕು. ಇನ್ನು ಮುಂದಕ್ಕೆ ಕೃಷ್ಣ ಜನ್ಮಾಷ್ಟಮಿ ಬರ್ತದೆ. ಆ ಬೋರ್ಡೆಲ್ಲ ನೋಡಿದೆ, ಭಾರಿ ವೈಭವದಿಂದ ಆಗ್ತಾ ಉಂಟು, ಒಳ್ಳೆಯ ರೀತಿಯಿಂದ ಆಗಬೇಕು. ತದನಂತರ ವರಮಹಾಲಕ್ಷ್ಮಿಗೆ ಹಾಗೆ ತಾವುಗಳೆಲ್ಲ ಈ ಉಪವಾಸ ಮಾಡಿಕೊಂಡು ಇವತ್ತು ಬಂದಿದ್ದೀರಿ. ತಮ್ಮ ತಮ್ಮ ಮನಸ್ಸಿನಲ್ಲಿ ಏನು ಇಚ್ಛೆ ಉಂಟೋ ಆ ಇಚ್ಛೆ ಪೂಜೆ ಪ್ರಾರಂಭ ಆಗಿ ಎಲ್ಲ ವಿಸರ್ಜನೆ ಆಗುವವರೆಗೂ ತಮ್ಮ ಮನಸ್ಸಿನಲ್ಲಿ ಇದ್ದದ್ದೆಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಭಟ್ರು ಏನು ಪ್ರಾರ್ಥನೆ ಮಾಡ್ತಾರೆ, ಆದರೆ ತಮ್ಮ ತಮ್ಮ ಮನಸ್ಸಿನಲ್ಲಿ ಏನು ಇಚ್ಛೆ ಉಂಟು ಆ ಇಚ್ಛೆ ಪರಮಾತ್ಮನು ಅನುಗ್ರಹ ಮಾಡಬೇಕು. ಎಲ್ರಿಗೂ ದೀರ್ಘಾಯುಷ್ಯ, ಆಯುರಾರೋಗ್ಯ, ಸುಖ, ಸಂತೋಷ, ಮನೆಯಲ್ಲಿ ಸಮಾಧಾನ, ಶಾಂತಿ ಸಿಗುವಂತೆ ಆಗಬೇಕು. ಮಾಡುವಂತಹ ಉದ್ಯೋಗದಲ್ಲಿ ಒಳ್ಳೆಯ ಲಾಭದಾಯ ಯಶಸ್ಸು, ಸ್ತ್ರೀಯರಿಗೆ ದೀರ್ಘ ಸುಮಂಗಲಿ, ಕೊಟ್ಟಂತಹ ಮಕ್ಕಳಿಗೆ ವಿದ್ಯಾ, ಬುದ್ಧಿ, ಜ್ಞಾನ, ಆಯುರಾರೋಗ್ಯ ಪ್ರಾಪ್ತಿಯಾಗಬೇಕು. ಯಾರಿಗೆ ಹೆಣ್ಣಾಗಲಿ ಗಂಡಾಗಲಿ ಯಾರಿಗೂ ವಿವಾಹ ಕಾರಣ ಆಗಲಿಲ್ಲ ಅವರಿಗೆ ಒಳ್ಳೊಳ್ಳೆ ಸಂಬಂಧ ಸಿಕ್ಕಿ ವಿವಾಹ ಕಾರಣ ಆಗಬೇಕು. ಯಾರಿಗೆ ಸಂತತಿ ಇಲ್ಲ ಅವರಿಗೆ ಸಂತತಿ ಪ್ರಾಪ್ತಿ ಆಗಬೇಕು. ಯಾವ ವಿಷಯದಲ್ಲೂ ತೊಂದರೆಗಳು ಆಗದಾಗೆ ಆ ಪರಮಾತ್ಮನ ಪೂರ್ಣಾನುಗ್ರಹ ನಮ್ಮ ಮೇಲೆ ಇದ್ದು ಪ್ರತಿ ವರ್ಷದ ವೈಭವದಿಂದ ಪೂಜೆ ಮಾಡುವಂತಹ ಭಾಗ್ಯಗಳು ತಮಗೆ ಅನುಗ್ರಹಿಸಲಿ. ತಾವುಗಳೆಲ್ಲರೂ ಒಗ್ಗಟ್ಟಾಗಿ ಇದ್ದು ಈ ಸೇವೆ ಮಾಡುವಂತಹ ಭಾಗ್ಯ ಅನುಗ್ರಹಿಸಲಿ. ಇದೆಲ್ಲ ಮಾತುಗಳು, ಇದು ಸತ್ಯದ ಮಾತುಗಳೆಲ್ಲ. ನೋಡಿ, ಇಲ್ಲಿ ಬೇರೆ ಜಾಗವೇ ಇಲ್ಲ, ಸ್ಥಳವೇ ಇಲ್ಲ. ಎಲ್ಲಿ ಮಾಡೋದು, ಎಂತ ಮಾಡೋದು? ದೇವಸ್ಥಾನ ಹೋಗಿ ಜಾಗದಲ್ಲಿ ಮಾಡೋದಾ ಅಥವಾ ಇಲ್ಲಿ ಏನು ಮಾಡೋದಾ ಅಂತೇಳಿ ತಾವುಗಳೆಲ್ಲ ಪ್ರೀತಿಯಿಂದ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರಿಂದ ದೇವರಿಗೆ ಇದ್ದಂತಹ ರಥಬೀದಿ ಅಂತ ಹೇಳುವಾಗ ಅಲ್ಲಿ ನೋಡಿ ಭೋಜನ ಮಾಡುವಂತಹ ಭಾಗ್ಯಗಳು. ದೇವರು ಇಲ್ಲಿದ್ದಾರೆ, ಮೇಲೆ ಊಟ ಮಾಡೋದು, ಅಲ್ಲಿ ಉಚ್ಚಿಷ್ಟ ಮಾಡೋದು, ಇದೆಲ್ಲ ಸರಿಯಲ್ಲ. ಏನು ಮಾಡೋದು, ಉಪಾಯ ಇಲ್ಲ ಅಂತ ಹೇಳುವಾಗ ದೇವರ ಸನ್ನಿಧಾನದಲ್ಲಿ ಒಂದು ದೇವರು ಅನುಗ್ರಹ ಮಾಡಿದ್ದಾರೆ. ಈ ಮಂಗಳೂರಿನಲ್ಲಿ ಇಂಥ ಒಂದು ಜಾಗ ಸಿಗಬೇಕಾದ್ರೆ ಅದಕ್ಕೆ ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಅಂತ ಹೇಳ್ತಾರೆ. ಅಂತ ಹೇಳುವಾಗ ಏನೋ ಒಂದು ಸ್ವಲ್ಪ ಹಣ ಕೊಟ್ಟರೆ ನಮ್ದು ಆಗ್ತದೆ ಅಂತ ಹೇಳ್ತಾ ಇದ್ರು. ಅದು ಇದಕ್ಕೇನ ಆ ಕೃಷ್ಣನಿಗೆ ಅವನು ಏನು ಲಾಲನೆ ಪಾಲನೆ ಮಕ್ಕಳ ಆಟದಿಂದ ಅದು ಹೇಗೆ ಹಣ ಬರ್ತದಂತೆ ತೊಂದರೆ ಇಲ್ಲ. ಹಣ ಬಂದು ಸಹ ನಿಮ್ಗೆ ಬೇಕಾಗುವಾಗೆ ಬಿಲ್ಡಿಂಗ್ ಏನು ಮಾಡುವಾಗೆ ಪರಮಾತ್ಮನು ಅನುಗ್ರಹಿಸಲಿ. ತಮ್ಮ ಮನಸ್ಸಿನಲ್ಲಿ ಏನು ಇಚ್ಛೆ ಉಂಟು ಆ ಇಚ್ಛೆಯನ್ನು ಪರಮಾತ್ಮನು ಅನುಗ್ರಹ ಮಾಡಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸು.
ಬಾಲಕೃಷ್ಣ ದೇವಸ್ಥಾನದಲ್ಲಿ ಕುಲದೇವಾದಿ ಸಮಸ್ತ ಆರಾಧ್ಯ ದೇವರನ್ನೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಶ್ರದ್ಧೆಯಿಂದ ದೀಪ ಬೆಳಗಿಸಿ ಕಾರ್ಯಕ್ರಮ ನಾವು ಪ್ರಾರಂಭ ಮಾಡಿದ್ದೇವೆ. ತಾವುಗಳೆಲ್ಲರೂ ಉಪವಾಸ ಇದ್ದು ಶ್ರದ್ಧೆಯಿಂದ, ಭಕ್ತಿಯಿಂದ, ಪ್ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತಹ ಒಂದು ಭಾಗ್ಯ ನಮಗೆಲ್ಲ ಸಿಕ್ಕಿದೆ. ಆ ಪ್ರಯುಕ್ತವಾಗಿ ಈಗ ಪೂಜೆ ಗುರು ಗಣಪತಿ ಪೂಜೆ ಮಾಡಿಕೊಂಡು ಪುಣ್ಯಾವಾಚನೆ ಹಾಕಿ ಶುದ್ಧೀಕರಣ ಮಾಡಿಕೊಂಡು ಕಲ್ಪೋತ್ತ ಪೂಜೆ ಮಾಡಿಕೊಂಡು ಆ ಲಕ್ಷ್ಮೀ ದೇವರನ್ನು ಪ್ರಾಣ ಪ್ರತಿಷ್ಠಾಪನಾ ಪೂರ್ವಕವಾಗಿ ಶ್ರದ್ಧೆಯಿಂದ ಪೂಜೆಯನ್ನು ಮಾಡಿದ್ದೇವೆ. ಈಗ ಕುಂಕುಮಾರ್ಚನೆ ಅಷ್ಟೋತ್ತರ ತಾವುಗಳೆಲ್ಲ ಕೂತ್ಕೊಂಡು ಪೂಜೆ ಕಾರ್ಯಕ್ರಮ ಪ್ರಾರಂಭ ಮಾಡಿದೆ. ಅದಕ್ಕೆ ಮುಂಚೆ ನಾನು ಹೇಳಿದ್ದೇನೆ, ಭದ್ರಕರಣೆ ವಿಶ್ರವಣಯಾಮ ದೇವ ಅಂದ್ರೆ ಇಲ್ಲಿ ಆಗುವಂಥದ್ದೆಲ್ಲ ತಾವು ನೋಡ್ತಾ ಇರಬೇಕು ದೃಷ್ಟಿಯಿಂದ. ತದನಂತರ ಕಿವಿಯಿಂದ ಈ ಮಂತ್ರಗಳು, ಈ ಪೂಜೆಗಳೆಲ್ಲ ಕೇಳ್ತಾ ಇರಬೇಕು. ಒಳ್ಳೊಳ್ಳೆ ವಿಷಯ ಎಲ್ಲ ಕೇಳಬೇಕು. ಮೊಬೈಲ್ ಎಲ್ಲ ಹತ್ತಿರ ಇರಬಾರ್ದು, ಪಾಕೆಟ್ನಲ್ಲಿ ಇರಬೇಕು. ಎಲ್ಲ ಬಂದ್ ಮಾಡಿ. ಮತ್ತೆ ಶ್ರದ್ಧೆಯಿಂದ ವರ್ಷಕ್ಕೆ ಒಂದ್ಸಲ ಸಿಗುದು, ಅದು ಹಾಲ್ನಲ್ಲಿ ಇನ್ನೊಂದು ಎಲ್ಲ ಆಗ್ತದೆ. ಅಮ್ಮಮ್ಮ ಸ್ವಲ್ಪ ಅಮ್ಮ ಹೌದು, ಬಲಕೈಯಿಂದ ಉಂಗುರ ಬೆರಳಿಗೆ ಆಯ್ತಾ, ಸುರುಕು ಬಲ ಸೈಡ್, ಪಕ್ಕ ಎಡ ಸೈಡ್. ಆಮೇಲೆ ಮತ್ತಂತೆ ಬರಲೇಮ್ಮ ಒಂದು ಚೂರು ಜ್ಯೋತಿರ ಸೋಮೃತಂ ಜ್ಯೋತಿರ ಸೋಮೃತಂ ಭೋರ್ವ ಸರೋಮ ಮಧ್ವಾಚಾರ್ಯ ನಾಮದೇ ಕಮಲಮಧ್ಯೆ ನಿವಾಸಿ ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಕ್ಷಣಾಯಿ ಶ್ರೀ ವಿಷ್ಣು ಪ್ರೇರಣೆಯ ಶ್ರೀ ವಿಷ್ಣು ಪ್ರೀತ್ಯರ್ಥಂ ಅಂಡ ಇದೆ. ದತ್ತ ಕೈ ಚಪತ್ತದು, ಬಲತ್ತ ಕೈ ಚಪತ್ತು. ಓಕೆ, ಬಲ ಸೈಡ್ ಏಕೆ ದಿನ ಮಾಡ್ತಾನ ತೊಡೆ, ಬಲ ತೊಡೆ ಕೈ ಅಲ್ಲ ಎಡವೈದ್ಯರಿ ಅದು ಸಂಕಲ್ಪ ಮಾಡಲಿಕ್ಕೆ ಎಡಕ್ಕೆ ನೋಡಿ ಹೀಗೆ ಇಟ್ಕೊಳ್ಳಿ ಆಯ್ತಾ. ಕಂಡೆ ಅಸ್ಮಾಕಂ ಸರ್ವೇಷಾಂ ಸಹ ಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ವೀರ್ಯ ವಿಜಯ ಅಭಯ ಆಯು ಆರೋಗ್ಯ ಧರ್ಮ ಅರ್ಥ ಕಾಮ ಮೋಕ್ಷ ಚಾತುರ್ವಿಧ ಪುಣ್ಯ ಪುರುಷಾರ್ಥ ಸಿದ್ಧಾರ್ಥಂ ನಿಖಿಲ ಗೋತ್ರ ಇಷ್ಟ ಪಡೋದು ಯಾರೇ ಐದು ఒక నికల నక్షత్రం వంతులే ఒక నికల ఉదాహరించినందుకు రాశి ఎంచినందుకు అమ్మడ కృష్ణదేవರ ಎಂತೆಂಚಿನ ಕೇಳೋಡು ಎಂತೆಂಚಿನ ನೀರೇ ಬೋಡು ಅವು ಪೂರ ಮನಸ್ಸು ಸಂಕಲ್ಪ ಎಡ್ಡೆ ವಿಷಯ ಮಾತ್ರ ಕೊಡಲನ್ನ ಎಡ್ಡಾಡು ಅವು ಬಂದು ಅವೇ ಇದು ಹಿಂದಿನ ಮನಸ್ಸುಂದ ಭಕ್ತಿಯ ಪ್ರೀತಿಯ ಶ್ರದ್ಧೆ ಅಮ್ಮಡಗೆ ಅವೇ ಓಂ ಧನದಾನ ಓಂ ಅಸ್ಮಿನ್ ಗ್ರಹೇ ಪಶು ಪ್ರಜಾಪುತ್ರ ಗೋತ್ರಾದಿ ಧನ ಧಾನ್ಯಾದಿ ಇದು ಪೂರ ಸಂಸ್ಕೃತ ಕೊಂಡ್ರೆ ಅವನಿಗೆ ಅಂದಾಜು ಆಗ್ತವೆ. ಪ್ರಜಾಪುತ್ರ ಪೌತ್ರಾದಿ ಧನ ಧಾನ್ಯಾದಿ ಪ್ರತ್ಯರ್ಥಂ ರಾಜ ಭಯ ಶತ್ರು ಭಯ ಚೋರ ಭಯ ನಿವೃತ್ತ್ಯರ್ಥಂ ಸರ್ವತ್ರ ವಿಜಯ ಪ್ರಾಪ್ತ್ಯರ್ಥಂ ರಾಜ ಸನ್ಮಾನ ರಾಜಾಧಿಪತ್ಯ ಅದಕ್ಕೆ ಸತೀಶರೇ ಅದೇ ರಾಜಾಧಿಪತ್ಯ ಆಯ್ನ ಬೇಗ ಬರೋಣ. ನೆಟ್ ಪೂರ್ವ ಉಂಟು ರಾಜಾಧಿಪತ್ಯ ಪ್ರಾಪ್ತ್ಯರ್ಥಂ ಅಸ್ಮಿನ್ 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 ಅಂದ್ಕೊಂಡೆ ಗ್ರಹೇ ಚಿರಕಾಲ ಲಕ್ಷ್ಮೀ ಸ್ಥೈರ್ಯ ಯೋಗ್ಯತಾ ಸಿದ್ಧಾರ್ಥಂ ಧೈರ್ಯ ಲಕ್ಷ್ಮೀ ವಿಜಯ ಲಕ್ಷ್ಮೀ ಸೌಭಾಗ್ಯ ಲಕ್ಷ್ಮೀ ಧನ ಲಕ್ಷ್ಮೀ ಧಾನ್ಯ ಲಕ್ಷ್ಮೀ ಸಂತಾನ ಲಕ್ಷ್ಮೀ ವೀರ ಲಕ್ಷ್ಮೀ ಐಶ್ವರ್ಯ ಲಕ್ಷ್ಮೀ ಪೂರ್ಣಾನುಗ್ರಹ ಪ್ರಾಪ್ತ್ಯರ್ಥಂ ರಾಜವಶ್ಯ ಜನವಶ್ಯ ಸರ್ವಜನವಶ್ಯ
वाद्यर्थम शरीर मध्यस्थितादि व्याधि पीड़ा परिहार द्वारा क्षेम स्थैर्य वीर्य विजय दीर्घायुष्य आयुरारोग्य अभिवृद्ध्यर्थम चिंतित सकल मनोरथ प्राप्त्यर्थम आध्यात्मिक आधिभौतिक आधिदैविक तापोपशमनार्थम जन्मराशेः सकाशात् दुष्टस्थानेषु स्थितानां समस्त ग्रहाणां सकलानिष्टपरिहारद्वारा शुभस्थानफलप्राप्त्यर्थं प्रतिवर्षे कर्तव्यः श्री बालकृष्णसन्निधौ श्री वरमहालक्ष्मी पूजात्मकं तदंग कुंकुमार्चन पूजनम् अष्टोत्तर पूजनं च करिष्ये। हरे परमात्मने प्रदक्लेशनाशाय गोविन्दाय नमो नमः। आचमनीयं समर्पयामि। ओम प्रकृते नमः, ओम विकृते नमः, ओम विद्याये नमः, ओम सर्वभूत सुखप्रदाये नमः, ओम श्रद्धाये नमः, ओम विभूत्यै नमः, ओम सुरभ्ये नमः, ओम परमात्मिकायै नमः, ओम वाघाभिमानिने नमः, ओम पद्मालयायै नमः, ओम शुभायै नमः, ओम स्वदायै नमः, ओम सुधाधारायै नमः, ओम जीतायै नमः, ओम लोकविदारिणे नमः, ओम धर्मनिलयायै नमः, ओम लोकमात्रे नमः, ओम पद्मप्रियायै नमः, ओम कमलायै नमः, ओम कमलवासिन्यै नमः, ओम कमलाक्षवल्लभायै नमः, ओम इंदिरायै नमः, ओम कान्तायै नमः, ओम कामाक्षै नमः, ओम क्रोधसंभवायै नमः, ओम नमः, ओम बुद्धिरूपायै नमः, ओम अनघायै नमः, ओम हरि ओम शांतायै नमः, ओम स्त्रैण सौम्यायै नमः, ओम पद्मिन्यै नमः, ओम पुण्यगन्धायै नमः, ओम सुप्रसन्नायै नमः, ओम प्रासादाभिमुख्यै नमः, ओम प्रभावत्यै नमः, ओम चंद्रवदनायै नमः, ओम मायै नमः, ओम इंदुशीतलायै नमः, ओम आह्लादजनन्यै नमः, करतायै नमः, ओम निर्दुःखाय नमः, ओम हरिण्यै नमः, ओम विष्णुवक्षस्थलस्थितायै नमः, ओम मंगलदेवतायै नमः, ओम हिरण्यप्राकारायै नमः, ओम समुद्रतनयायै नमः, ओम जयायै नमः, ओम मंगलात्मिकायै नमः, ओम देवदेव्यै नमः, ओम सर्वजगज्जनन्यै नमः, ओम वरलक्ष्मी नमः, ओम सर्वोपद्रवविनाशिन्यै नमः, ओम श्री भूदुर्गात्मिकायै नमः, ओम महालक्ष्मी नमः, ओम श्री वरमहालक्ष्मी नमः, ओम क्षीराब्धि कन्यकायै नमः, ओम लोकमात्रे नमः,
ಕುಂದಿನಾಪುರ ಅಂತ ಹೇಳಿ ಒಂದು ಊರಿತ್ತು. ಆ ಕುಂದಿನಾಪುರದಲ್ಲಿ ಒಂದು ಬ್ರಾಹ್ಮಣ ಪತ್ನಿ ಚಾರುಮತಿ ಅಂತ ಒಬ್ಬರಿದ್ದು. ಅಲ್ಲಿ ಏನಾಯ್ತಂದ್ರೆ ಇವಳು ಮಾತ್ರ ಎಲ್ಲ ಭಾರಿ ಒಂದು ಒಳ್ಳೆ ಸೌಮಾನ್ಯ ಹೆಂಗಸದು. ಅತ್ತೆ ಮಾಮಂದ್ರು ಇದ್ದಾರೆ, ಮನೆಯಲ್ಲಿ 10-20 ಜನ ಇದ್ದಾರೆ. ಅವರೆಲ್ಲ ಇದ್ದು ಈ ಹೆಂಗಸಿಗೆ ಒಂದು ಬೈರಾಸು ಬೇಕಾದ್ರೆ ಅವಳ ಹತ್ರ ಕೇಳ್ಬೇಕು, ಒಂದು ಕಾಫಿ ಬೇಕಾದ್ರೆ ಅವಳ ಹತ್ರ ಕೇಳ್ಬೇಕು, ಎಲ್ಲ ಅವಳೇ ತಂದು ಕೊಡ್ಬೇಕು. ಅಲ್ಲಿ ಒಂದು ಇಲ್ಲಿ ಒಂದು ಆಚೆ ಒಂದು ಇಲ್ಲಿ ಒಂದು ಅತ್ತೆ ಮಾಮಂದ್ರಿಂದ ಎಷ್ಟು ಒಳ್ಳೇದು ಮಾಡಿ ನೋಡ್ತಾಳಂದ್ರೆ ಅಷ್ಟು ಪ್ರೀತಿಯಿಂದ ನೋಡ್ತಾಳೆ. ಗಂಡನನ್ನು ಹಾಗೆ, ಗಂಡನ ಎಲ್ಲ ಕೆಲಸ ಎಲ್ಲ ಮಾಡಿ ಅವ್ರು ಭಟ್ರು ಅವ್ರು ಪೂಜೆ ಎಲ್ಲ ಮಾಡಿ ಬರುವಂಥದ್ದು. ಅವರು ಬರುವಾಗ ಎದುರಿಗೆ ಹೋಗಿ ಕಾಲಿಗೆ ನೀರನ್ನು ಕೊಟ್ಟು ತದನಂತರ ನೀರು ಬೇಕಾ, ಚಾ ಮಾಡುತ್ತಾ, ಕಾಫಿ ಆ ಟೈಮ್ನಲ್ಲಿ ಚಾ ಕಾಫಿ ಇಲ್ಲ ಆದರೂ ಸಹ ನಾನು ಹೇಳುವುದೀಗ ನಿಮಗೆ ನೀರಲ್ಲಿಗೆ ಏನಾದರೂ ಬೇಕಾ ಅಂತ ಕೂತ್ಕೊಂಡು ಒಳ್ಳೆ ನಗುಮುಖದಿಂದ ಮಾತಾಡೋದು. ಈಗ ಹಾಗೇನಿಲ್ಲ, ಪತರ ಏನು ಮಾಡ್ತಾನೆ ಮಾಡತ್ತವ ಜೋರು ಮಾಡೋದು ಹಾಗೆಲ್ಲ ಟೆನ್ಷನ್ನಲ್ಲಿ ಹೇಳಿದ್ರೆ ಆ ಗಂಡ ಉದ್ಯೋಗ ಮಾಡಿ ಬರುವಾಗ ಏನೆಲ್ಲ ಕಷ್ಟ ಇರ್ತಾವ, ಏನೆಲ್ಲ ತೊಂದರೆಗಳುಂಟ, ಅವ್ರು ಬರುವಾಗ ಅವರಿಗೆ ಒಂದು ಹೆಂಡತಿ ಒಂದು ಒಳ್ಳೇದು ಮಾಡಿ ಒಂದು ನಗುಮಕ್ಕೆ ಕೊಟ್ಟು ಒಂದು ಒಳ್ಳೆ ರೀತಿಯಿಂದ ಮಾಡಿದರೆ ಎಷ್ಟು ಗಂಡನಿಗೆ ಖುಷಿ ಆಗ್ತದೆ. ಇದು ತಲೆಗಿದ್ದೆಲ್ಲ ಟೆನ್ಷನ್ ಎಲ್ಲ ಹೋಯ್ತು, ಸಂತೋಷದಲ್ಲಿ ಬರೋದಾಗಬೇಕು, ಎಲ್ಲ ಕೆಲಸ ಆಗ್ತದೆ. ಅದೇ ರೀತಿಯಲ್ಲಿ ಅವಳು ಬರುವಾಗ ತಂದೆಯನ್ನು ನೋಡ್ಬೇಕು, ಅತ್ತೆಯನ್ನು ನೋಡಬೇಕು, ಮಾವನನ್ನು ನೋಡಬೇಕು, ಇದೆಲ್ಲರೂ ಎಲ್ಲರಿಗೂ ನೋಡ್ಬೇಕು ಅವಳು. ಆದರೂ ಸಹ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಿದ್ದು. ಹೀಗೆ ಮಾಡ್ತಾ ಇದ್ದು ಅವ್ರಿಗೆ ಸುಸ್ತಾಯ್ತು ಪಾಪ. ರಾತ್ರಿ ಆಗುವಾಗ ಎಲ್ಲ ಭಜನೆ ಆಗಿ 9 ಗಂಟೆ ಮಲಗುತ್ತಾಳೆ. ಮಲಗಿದ್ರೆ ಒಂದು 5 ಗಂಟೆ 5 ನಿಮಿಷ ಅಂದ್ರೆ ಪಂಚ ಉಷಕಾಲ, ಷಟ್ಪಂಚ ಅರುಣೋದಯ, ಸಪ್ತಪಂಚ ಭರೇ ಪ್ರಾತಃ, ತತ ಸೂರ್ಯೋದಯ ಸ್ಮೃತಃ ಅಂತೇಳಿ 5 ಗಂಟೆ 5 ನಿಮಿಷಕ್ಕೆ ಹೇಳಬೇಕು. ಮತ್ತೆ ಅರುಣೋದಯ ಆಯಿತು 5 ಗಂಟೆ 7 ನಿಮಿಷ, ಅದರ ನಂತರ ಊಟ ಇರಬೇಕು. ಅದು ತುಂಬ ಲೇಟ್ ಮಾಡಬಾರ್ದು. ಮತ್ತೆ ಪ್ರಾತಃಕಾಲ ಆಗಿ ಹೋಯ್ತು ಅಂತ ಹೇಳುವಾಗ ಆ ಟೈಮ್ನಲ್ಲಿ ಎದ್ದು ಅವಳ ನಿತ್ಯ ಕರ್ಮ ಎಲ್ಲ ಮಾಡಿಕೊಂಡು ಎದುರಿಗೆಲ್ಲ ಸಗಣಿ ಹಾರಿಸಿ ಯಾವಾಗಲೂ ಅದಕ್ಕೆ ಒಂದು ರಂಗೋಲಿ ಹಾಕಿ ಮತ್ತೆ ಸ್ನಾನ ಮಾಡಿಕೊಂಡು ದೇವರಿಗೆ ದೀಪ ಇಟ್ಟು ಅವಳನ್ನು ನಿತ್ಯದ ಜಪ ತಪ ಏನೋ ಒಂದು ಪಾಪ ಸ್ತೋತ್ರಗಳೆಲ್ಲ ಮಾಡಿ ಆದಮೇಲೆ ಮತ್ತೆ ಗಂಡನನ್ನು ಎಲ್ಲ ಎಬ್ಬಿಸಿ ಮತ್ತೆ ದಿನಚರ್ಯೆ ಪ್ರಾರಂಭ ಮಾಡ್ತಾರೆ. ಅದು ಒಂದು ದಿವಸ ಹೀಗೆ ನಡೀತಾ ಇತ್ತು. ಅಷ್ಟಾಗುವಾಗ ಅವಳಿಗೆ ರಾತ್ರಿ ಆಗುವಾಗ ಒಂದು 5 ಗಂಟೆ 4:30 ಗಂಟೆ ಆಗುವಾಗ ಅವಳಿಗೆ ಒಂದು ಕನಸು. ಅಲ್ಲಿ ವರಮಹಾಲಕ್ಷ್ಮಿ ಬಂದು ಅವಳಿಗೆ ಮನಸ್ಸಾಯಿತು, ಪಾಪ ಇವರು ಒಳ್ಳೆ ರೀತಿಯಿಂದ ಜೀವನ ಮಾಡ್ತಾಳೆ, ಅತ್ತೆ ಮಾವಂದ್ರನ್ನು ಎಲ್ಲರನ್ನು ಈಗ ಮದುವೆ ಆಗಲಿಕ್ಕೆ ಅಲ್ಲಿ ಇದು ಉಂಟ ಕುರ್ಚಿ, ಹಳೆ ಕುರ್ಚಿ ಉಂಟ. ಹಳೆ ಕುರ್ಚಿ ಅಂದರೆ ಗಂಡನಿಗೆ ತಂದೆ ತಾಯಿ ಇರಬಾರ್ದು, ಹೆಣ್ಣಿಗೆ ತಂದೆ ತಾಯಿ ಬೇಕು ಎಂತ ನೋಡಿ. ಹೀಗೆಲ್ಲ ನಮ್ಮ ಪರಿಸ್ಥಿತಿ ಹೀಗೆ ಬಂದಿದೆ. ನೋಡಿ ಹೌದಾ, ಹಾಗೆಲ್ಲ ಅವರಿಗೆ ನಮ್ಮ ಮನಸ್ಸನ್ನು ನಾನು ಹೇಳ್ಬೇಕಂತ ಎಣಿಸಿದ್ದು, ಭಟ್ರು ನನ್ನ ಕೈಯಿಂದ ಭಟ್ರು ಹೇಳಿಸಿದ್ದು. ಇದೆಲ್ಲ ಕಡೆ ಹೀಗೆ ಎಲ್ಲರೂ ಯಾವ್ಯಾವ ಅಂತ ಹೇಳಿಲ್ಲ, ಅದು ನಾವು ಸಹ ನೋಡ್ಬೇಕು. ಅವಳಿಗೆ ಕನ್ಯಾದಾನ ಮಾಡಿ ಕೊಟ್ಟಾದ್ಮೇಲೆ ಕೃಷ್ಣಾರ್ಪಣ ಅಂತ ಕಟ್ಟಾದ್ಮೇಲೆ ಮತ್ತೆ ಆ ಹೆಣ್ಣು ನಮ್ದಲ್ಲ, ಅವರಿಗೆ ಅಷ್ಟರವರೆಗೆ ತಂದೆ ತಾಯಿ ಅವಳದು ಅವರು ಹೆತ್ತಿತ್ತು ತಂದೆ ತಾಯಿ. ಮತ್ತೆ ಅವರು ಅತ್ತೆ ಮಾಮನ ನಂತರ ಅವರು ತಂದೆ ತಾಯಿ ಅವರನ್ನು ಪ್ರೀತಿಯಿಂದ ನೋಡಿದರೆ ಮತ್ತೆ ಈ ಸಣ್ಣ ಮಕ್ಕಳಿದ್ದಾರಲ್ವ, ನನಗೆ ತಂದೆ ತಾಯಿ ಹೀಗೆ ಮಾಡಿದ್ದು ನನ್ನ ಅಜ್ಜಿಗೆ, ನಿಮ್ಗೂ ಸಹ ಅದೇ ಗತಿ ಬಂತು ಹಾಗೆ ಆಗ್ತದ್ದು ಅಂತ ಹೇಳುವಾಗ ಹಾಗಾಗಬಾರದು. ನಾವೆಲ್ಲರೂ ಪ್ರೀತಿಯಿಂದ ಶ್ರದ್ಧೆಯಿಂದ ಅಷ್ಟು ಪ್ರೀತಿಯಿಂದ ನೋಡ್ತಾ ಇದ್ವಿ. ಅದೆಲ್ಲ ನೋಡಿ ಅವಳಿಗೆ ಹಾಗೆಲ್ಲ ದೇವರು ಬರುವುದಿಲ್ಲ. ವಿಷ್ಣು ದೇವರು ಎಲ್ಲಿಯಾದ್ರೂ ನೋಡಿದ್ರಿ ನೀವು ಪ್ರತ್ಯಕ್ಷ ಆಗಿ ಬಂದದ್ದು, ಯಾರಿಗೂ ವರ ಕೊಟ್ಟದ್ದು ಇಲ್ಲ. ಬ್ರಹ್ಮದೇವರು ನಿರ್ಮಳೆ ಬರ್ತಾರೆ, ಈಶ್ವರ ದೇವರು ಕೂಡಲೇ ಬರ್ತಾರೆ, ಬಾಕಿ ದೇವರು ದುರ್ಗಾ ಎಲ್ಲ ದೇವರು ಬರ್ತಾರೆ. ವಿಷ್ಣು ಒಬ್ಬರು ಬರುವುದಿಲ್ಲ. ಯಾಕಂದ್ರೆ ಇವರು ಹೇಳಿದಾಗ ಕೂಡಲೇ ಆಯ್ತು ಹೋಗು ಮಾರಾಯ, ಏನ್ ಬೇಕು ನಿಮಗೆ, ಆಯ್ತು ಹೋಗ್ಬೋದು. ಮತ್ತೆ ಇವ್ರು ತಲೆ ಮಾಡಿ ವಿಷ್ಣು ಹೇಗೆ ಅವನನ್ನು ಸರಿ ಮಾಡುದು ಹೇಗೆ ಅಂದ್ರೆ ಆ ವರ ಕೊಟ್ಟದ್ದನ್ನು ಸರಿ ಮಾಡಲಿಕ್ಕೆ ವಿಷ್ಣು ಬೇಕು ಅಂತ ಹೇಳುವಾಗ ಇವತ್ತಿನ ದಿವಸ ಇದೆಲ್ಲ ಏನಾಯ್ತಂದ್ರೆ ವರಮಹಾಲಕ್ಷ್ಮಿ ಅಂತಿದ್ದಾಳೆ ಬಂದು, ಅಮ್ಮ ವರಮಹಾಲಕ್ಷ್ಮಿ ಇದು
ಚಾರುಮತಿ, ಹೇಳಮ್ಮ, ನಾನು ವರಮಹಾಲಕ್ಷ್ಮಿ ಬಂದಿದ್ದೇನೆ, ನಿನ್ನ ಕಷ್ಟಗಳನ್ನು ನಾನು ಪರಿಹಾರ ಮಾಡ್ತೇನೆ, ಬಾ ಎದ್ದು ಹೇಳು ಹೇಳು, ನೋಡು ನನ್ನನ್ನು, ನಿನಗೆ ಏನು ಬೇಕಾ ಕೇಳು, ನಾನು ಕೊಡ್ಲಿಕ್ಕೆ ತಯಾರಿದ್ದೇನೆ, ಹೇಳಮ್ಮ ಹೇಳಮ್ಮ ಅಂತ ಹೇಳಿ ಇಷ್ಟೇ ಏನೋ ಒಂದು ಹೇಳಿದಾಗ ಎಂತದಪ್ಪ ಇದು ಅಂತೇಳಿ ಮಕ್ಕಳಿಗೆ ಅಂದರೆ ಕನಸಿನಲ್ಲಿ ಹೇಳ್ತಾಳೆ. ಹೇಳಿ ನೋಡುವಾಗ ಎಂತ ನೋಡುದು, ಆ ಬಂಗಾರಮಯಾದಂತಹ ಆ ಒಂದು ವರಮಹಾಲಕ್ಷ್ಮಿಯನ್ನು ನೋಡಿ ಅವಳಿಗೆ ಇದು ಸರಿ ಏನೋ ಅಂತ ಮಾಡಿ ನೋಡ್ತಾಳೆ. ಆ ವರಮಹಾಲಕ್ಷ್ಮಿ ಬಂದಿದ್ದಾಳೆ. ಅಮ್ಮ ನಮಸ್ಕಾರ ಅಮ್ಮ, ನಿನ್ಗೆ ಏನು ಬೇಕು ಅಮ್ಮ, ನನಗೆ ಏನು ಬೇಕಂತ ನಿನ್ಗೆ ಗೊತ್ತುಂಟಮ್ಮ, ನನಗೆ ನಿನ್ನ ಪೂಜೆ ಮಾಡುವಂತ ಭಕ್ತಿ ಕೊಟ್ರೆ ಸಾಕು, ಮತ್ತೆ ಏನು ಬೇಡಮ್ಮ, ನಿನ್ಗೆ ಏನು ಬೇಕಂತ ನನ್ಗೆ ಗೊತ್ತುಂಟಮ್ಮ. ಪಾಪ ಅವಳಿಗೆ ಒಂದು ಕರಿಮಣಿ ಮಾತ್ರ ಉಂಟು, ಬೇರೆ ಏನಿಲ್ಲ, ದೊಡ್ಡ ದೊಡ್ಡ ಮನೆ ಇಲ್ಲ, ಎಲ್ಲ ಭಾರಿ ಕಷ್ಟದಲ್ಲಿದ್ದಾಳೆ ಅವಳು ಪಾಪ. ಈ ಅವರು ಏನಾದ್ರೂ ಒಂದು ನೀರು ಬೇಕಾದ್ರೆ ಕೊಡ್ತಾರೆ, ಮತ್ತೇನು ಬೇಕಾದ್ರೆ ಕಲ್ಲಿ ಕೊಡ್ಲಿಕ್ಕೆ ಅವ್ರ ಹತ್ರ ಏನಿಲ್ಲ ಪಾಪ, ಹೀಗೆಲ್ಲ ಇದ್ದಾಳೆ ಅಂತ ಹೇಳುವಾಗ, ಅಮ್ಮ ಈ ವರಮಹಾಲಕ್ಷ್ಮಿ ಪೂಜೆಯನ್ನು ನೀನು ಮಾಡು, ಆ ವರಮಹಾಲಕ್ಷ್ಮಿ ನಾನೇ ಶ್ರದ್ಧೆಯಿಂದ ಪೂಜೆ ಮಾಡು, ಈ ಪೂಜೆ ಮಾಡಿದ್ರೆ ನಿಮಗೆ ಆ ಫಲ ದೇವರು ಅನುಗ್ರಹ ಮಾಡ್ತಾರೆ, ನೀನು ಒಳ್ಳೆದಾಗ್ತೀಯಾ ಅಂತ ಹೇಳ್ತಾಳೆ. ಹೇಳಿ ಆದ್ಮೇಲೆ, ಅಮ್ಮ ನೀನು ಪೂಜೆ ಮಾಡು ಅಂತ ಹೇಳಿದ್ರಿ, ಅದೇ ಹೇಗೆ ಮಾಡುದು, ಅದ ದೇವರ ಯಾವುದು, ಅದಕ್ಕೆ ನೈವೇದ್ಯ ಏನು, ನಾವು ಯಾವ ಕ್ರಮದಲ್ಲಿ ಇರಬೇಕು, ಅದೆಲ್ಲ ಹೇಳುವಳ ಆಗ್ಬೇಕಮ್ಮ ಅಂತ ಹೇಳ್ತಾರೆ. ಆಗ ಅವರು ವರಮಹಾಲಕ್ಷ್ಮಿ ಹೇಳ್ತಾಳೆ, ಬೆಳಿಗ್ಗೆ ಅಮ್ಮ 5 ಗಂಟೆಗೆ ಹೇಳ್ಬೇಕು, ಒಳ್ಳೆ ರೀತಿಯಿಂದ ಸೆಗಣಿ ಹಾಕಿ ಕ್ಲೀನ್ ಮಾಡಬೇಕು, ಸ್ವಚ್ಛ ಮಾಡಬೇಕು, ತದನಂತರ ಮಾವಿನ ಎಲೆಯ ತೋರಣ ಮಾಡಬೇಕು, ತದನಂತರ ಅಕ್ಕಿ ಹೇಳಿದಂತಹ ಪತ್ರೆಗಳು, ಪುಷ್ಪಗಳು, ಮತ್ತೆ ಅಕ್ಷತೆಗಳು, ತುಳಸಿ, ಹೂ, ಕುಂಕುಮ, ಗಂಧ ಇತ್ಯಾದಿ ಏನು ಬೇಕಾ ಅದನ್ನೆಲ್ಲ ತಯಾರಿ ಮಾಡಬೇಕು. ಇದ್ದಾದ್ಮೇಲೆ ಮತ್ತೆ ನಿಮ್ಮ ನಿತ್ಯ ಕಾರ್ಯಗಳು ಏನುಂಟು ಅದು ಮಾಡಬೇಕು. ತದನಂತರ ಅವರನ್ನೆಲ್ಲ ಎಬ್ಬಿಸಿ ಒಳ್ಳೆ ತಲೆಗೆ ಸ್ನಾನ ಮಾಡಿ ಒಳ್ಳೆ ರೀತಿಯಿಂದ ಅದಕ್ಕೆ ಉಪವಾಸ ಅಂದ್ರೆ ಏನು, ಖಾಲಿ ನೀರಿನಲ್ಲಿ ಮುಂಚೆ ಇದ್ರು, ಆದ್ರೆ ಈಗ ಆಗುದಿಲ್ಲ, ಆದ್ರೆ ಸತ್ತಿಗೆ ತಿನ್ಬಹುದು, ಇಲ್ಲದಿದ್ರೆ ಮತ್ತೆ ಚಪಾತಿ ಇಂಥದ್ದೇನಾದ್ರೂ ತಿನ್ಬಹುದು. ಊಟ ಅಕ್ಕಿದ್ದು ವಿಷಯ ತಿನ್ಲಿಕ್ಕೆ, ಮತ್ತೆ ಉಪವಾಸ ಅಂದ್ರೆ ಬರೀ ತಿನ್ನು ಉಪವಾಸ ಅಲ್ಲ, ಸ್ವಲ್ಪ ತಿನ್ಬೇಕು, ಎಷ್ಟು ಬೇಕಾಗಷ್ಟೇ, ಹಾಗೆಲ್ಲ ಕ್ರಮದಲ್ಲಿರ್ಬೇಕು. ಮತ್ತೆ ಇದೆಲ್ಲ ಆದ್ಮೇಲೆ ಪೂಜೆಗೆ ಬೇಕಾದನ್ನು ತಯಾರು ಮಾಡಿಕೊಂಡು ಈ ಶ್ರಾವಣ ಮಾಸದ ಹುಣ್ಣಿಮೆಯ ಮುಂಚಿನ ದಿವಸ ಅಂದ್ರೆ 2-3 ದಿವಸದೊಳಗೆ ಯಾವುದು ಬರ್ತದೆ ಶುಕ್ರವಾರ, ಆ ದಿವಸ ಶ್ರದ್ಧೆಯಿಂದ ಒಂದು ಸುವಾಸಿನಿ, ಒಂದು ಭಟ್ರ ಹೆಂಡತಿ ಅಥವಾ ಯಾರಾದರೂ ಸೌಮಾಂಗಲ್ಯರು ಕರೆದು ಈ ಒಂದು ಭಟ್ರು ಯೋಗ್ಯವಾದಂತಹ ಭಟ್ರನ್ನು ಕರೆದು ಶ್ರದ್ಧೆಯಿಂದ ಪೂಜೆ ಮಾಡಿಸಿ, ತದನಂತರ ಅವರಿಗೆ ಈ ವ್ರತದ ಈ ಕಥೆಯನ್ನೆಲ್ಲ ಕೇಳಿ ಇದೆಲ್ಲ ಪೂಜೆಯನ್ನು ಭಕ್ತಿ ಶ್ರದ್ಧೆಯಿಂದ ಮಾಡಿದರೆ ನನಗೆ ಪ್ರೀತಿ ಆಗ್ತದೆ, ಅದಕ್ಕೆ ದೇವರು ನಾನೇ ವಿಷ್ಣು ಪರಮಾತ್ಮನ ಪತ್ನಿ, ನಾನು ಧರ್ಮಪತ್ನಿ, ಅದಕ್ಕೆ ಹೇಳಿದಂಥ ನೈವೇದ್ಯ ಉಂಟು, ಅದಕ್ಕೆ ಗೋಧುಮ ಚೂರ್ಣದಿಂದ ಅಥವಾ ಸಜ್ಜಿಗೆಯಿಂದ ಸಪಾತ ಅಂತ ಹೇಳ್ತಾರೆ, ಸಪಾತಕ್ಕೆ ಬಾಳೆಹಣ್ಣು ಹಾಕ್ತಾರೆ, ಇದಕ್ಕೆ ಬಾಳೆಹಣ್ಣು ಹಾಕ್ಲಿಕ್ಕಿಲ್ಲ, ಅದಕ್ಕೆ ಸಣ್ಣ ಹಾಕ್ತಾರೆ, ಯಾವುದು ಹಾಲು ಹಾಕ್ತಾರೆ, ಇದಕ್ಕೆ ಹಾಲು ಹಾಕ್ಲಿಕ್ಕಿಲ್ಲ. ಹಾಗೆಲ್ಲ ಮಾಡಿಕೊಂಡು ದೇವರಿಗೆ ಶ್ರದ್ಧೆಯಿಂದ ನೈವೇದ್ಯ ಮಾಡಿ ಆರತಿ ಮಾಡಿ ತಮಗೆ ಏನು ಬೇಕಾ ಅದನ್ನು ಅಮ್ಮನ ಹತ್ರ ಕೇಳಿ, ತದನಂತರ ಭಟ್ರೆ ಪೂಜೆ ಎಲ್ಲ ಆದ್ಮೇಲೆ ಪ್ರಸಾದ ತೆಗೆದು ಭಟ್ರಿಗೆ ದಾನ ದಕ್ಷಿಣ ವಸ್ತ್ರಾದಿಗಳನ್ನು ಕೊಟ್ಟು ಸುವಾಸನೆ ಕೊಟ್ಟು ಅವರಿಗೆ ಭೋಜನ ಮಾಡಿ ಕಳಿಸ್ಬೇಕು. ಧಾರ್ಮಿಕ ಕಾರ್ಡ್, ರೇಷನ್ ಕಾರ್ಡ್ ತಿದ್ದುಪಡಿ, ಇತ್ತೀಚಿನ ಬೇರೆ ಬೇರೆ ಸರ್ಕಾರದ ಬೇರೆ ಬೇರೆ ಯೋಜನೆಗಳಿಂದ ಕಾರ್ಡ್ ಆಧಾರ ಪ್ರಶಸ್ತಿ ಆಧಾರ ತೋರಿಸಬೇಕಾಗಿದೆ. ಇತ್ತೀಚಿನ ಪೂರ ಕಾರ್ಯಕ್ರಮಗಳು ಎಲ್ಲ ಮೂಲಕ ಸರ್ಕಾರದ ಬರಬೇಕು. ಅಂದ್ರೆ ಪೋಸ್ಟ್ ಆಫೀಸ್ ಅಂಚೆ ಇಲಾಖೆಯ ಇನ್ಸೂರೆನ್ಸ್ ಸ್ವಲ್ಪ ಎಲ್ಲ ಉಚಿತವಾಗಿ ಹೋಗಬೇಕು. ಸರಿಯಾದ 5 ಗಂಟೆಗೆ ಮೆರವಣಿಗೆ ಬಿಡೋಣ, ವ್ಯಾಪಾರ ಲೇಟ್ ಆಗುತ್ತೆ, 5 ಗಂಟೆಗೆ ಮೆರವಣಿಗೆ ಬಿಡೋಣ. ಯಾಕಂದ್ರೆ ಈ ಸಲ 11 ಗಂಟೆ ಆದಾಗ ಇಡೀ ಸಭೆ ಮುಗಿಕೊಡು. ನಮ್ಮ ಪೊಲೀಸ್ ಇಲಾಖೆಯ ಗೈಡ್ಲೈನ್ಸ್ ಆ ಪ್ರಕಾರ ಉಂಟು, ಒಟ್ಟು 11 ಗಂಟೆ ಕಾರ್ಯಕ್ರಮ ಮುಗಿಕೊಡು. ಇದಕ್ಕೋಸ್ಕರ 5 ಗಂಟೆಗೆ ಸರಿಯಾದರೆ ನಮ್ಮ ಗೋಕುಲಿ ಮೆರವಣಿಗೆ ಪ್ರಾರಂಭವಾಗುವುದು. ಪೂರ ಕಾರ್ಯಕ್ರಮಕ್ಕೆ ಅದಕ್ಕೆ ಪೂರ್ಣ ಪ್ರಮಾಣದ ಸಹಕಾರ ಕೊಡಲಿ ಮತ್ತು ಮಾತೆಲ್ಲ ಬಲೆ
ಕಾರ್ಯಕ್ರಮ ಪೂರ ಯಶಸ್ವಿ ವಿನಂತಿ ಬಂದದ್ದು ಈ ಸಲ 25 ವರ್ಷದ ವರಮಹಾಲಕ್ಷ್ಮಿ ಪೂಜೆಗೆ ಬಾರಿ ಮಲ್ಲಪ್ಪ ಮಾತೆಲ್ಲ ಬೈದರೆ ಪ್ರಸಾದ ತೆತ್ತೋದಾಗ ಏನ ಗಡಿಬಿಡಿ ಬಂದೆ ಸ್ವಲ್ಪ ಆರಾಮ್ಸೆ ಪ್ರಸಾದ ತೆತ್ತೋದು ಅವರು ಆಮೇಲೆ ಆ ಕಡೆ ಅನ್ನ ಸಂತರ್ಪಣೆಯ ವ್ಯವಸ್ಥೆ ಉಂಟಾಗಿ Thank you.
ರಾಮರಿಗೆ ಮುತ್ತಿನ